ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಸಂಡೇ. ಅಮ್ಮ ಒಂದಿನ ಕೆಲಸ ಆಗ್ತಾ ಉಂಟು. ಅಮ್ಮೇನ ಮಾಡ್ತಾ ಇದ್ದಾರೆ. ಶಾವಿ ಅಂದರೆ ಎಂತ ಸೇಮೆ ದಡ್ಡೆ ಮಲ್ಪುಗ ಅಂತ ತಂದಿತ್ತೆ. ಸೊ ಅಮ್ಮ ಕಡೆದೀತೇರು ಅದನ್ನಿನ್ನು ಗಟ್ಟಿ ಮಾಡಬೇಕು. ಮಾಡಿ ನಿನ್ನೆ ಮಳೆ, ರಾತ್ರಿ ಫುಲ್ಲು ಮಳೆ ಬಿಡಿ, ಗುಡುಗಲ್ಲಿ ನಿದ್ದೆನೇ ಬಂದಿಲ್ಲ ಹೆದರಿಕೆಯಲ್ಲಿ. ಹೇಗುಂಟು ನೋಡೋಣ. ನೋಡಿ, ರಾತ್ರಿ ಫುಲ್ಲು ಮಳೆ ಇತ್ತು. ಮಳೆಯಲ್ಲಿ ನಿದ್ದೆ ಬಂದಿಲ್ಲ, ಗುಡುಗಿತ್ತಲ್ಲ, ಹಾಗೆ ಗ್ಲಾಸಲ್ಲೆಲ್ಲ ಮಿಂಚು ಕಾಣ್ತಾ ಇತ್ತು. ಅದನ್ನು ನೋಡಿ ಭಯ ಆಗ್ತಾ ಇತ್ತು. ನಮ್ಮ ಫಿಶ್ ಏನು ಮಾಡ್ತಾ ಇದೆ? ಕಾಣ್ತದೆ ಒಂದಾದ್ರೂ, ಅಲ್ಲಿದ್ದಾರೆ. ಓಕೆ, ನಾನು ತಿಂಡಿ ರೆಡಿ ಮಾಡ್ತೀನಿ. ಇಲ್ಲ, ನನ್ನ ಮಗ ಎದ್ದು ಬಿಡ್ತಾನೆ ಈಗ. ಹಾಗೆ ಮತ್ತೆ ಇನ್ನು ನೀವೆಲ್ಲ ಏನು ತಿಂಡಿ ಮಾಡಿದ್ದೀರಾ? ಸಂಡೇ ಏನಾದ್ರು ಮಾಡೋಣ ಅಂತ ಇರ್ತದಲ್ವಾ. ನನ್ನ ಅಕ್ಕ ಫೋನ್ ಮಾಡಿದ್ಲಂತೆ. ಯಾವಾಗ ಲೇಟಾಗಿ ಎದ್ದೇಳ್ತಾಳೆ, ಇದು ಬೇಗ ಎದ್ದು ಫೋನ್ ಮಾಡಿದ್ದಾಳೆ ಅಮ್ಮನಿಗೆ, ನಂದು ಎದ್ದು ದೋಸೆ ಎಲ್ಲ ಆಯಿತು ಅಂತ. ನಂದು ಎಂತ ಆಗಿಲ್ಲ, ಇನ್ನಾಗಬೇಕು. ಚಾನು ಕುಡ್ದಿಲ್ಲ ನಾನು, ನೀರೊಂದು ಕುಡ್ದೆ ಎದ್ದು. ಫಸ್ಟ್ ಎದ್ದು ಕುಡಿದೆ ನೀರು. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು, ಗಟ್ಟಿ ಆಗುವವರೆಗೆ. ಒಂದಿಷ್ಟು ಇದು ತೆಲ್ಲ ಅಂದರೆ ಜಾಸ್ತಿನಲ್ಲ, ಸ್ವಲ್ಪ ಮೀಡಿಯಮಲ್ಲಿ, ಆದರೆ ಸ್ವಲ್ಪ ಸ್ಮೂತ್ ಆಗ್ತದೆ, ಇಲ್ಲ ಗಟ್ಟಿ ಗಟ್ಟಿ ಆಗ್ತದಲ್ಲ. ನಾವು ಮಾಡಿದ್ದು ಬೆಳ್ತಕ್ಕಿಯಲ್ಲಿ ಕುಚಲಕ್ಕೆಲ್ಲ ಮಾಡ್ಬೋದು, ಮಿಕ್ಸಿಯಲ್ಲಿ ಕಡಿಬೇಕಲ್ಲ, ತುಂಬ ಹೊತ್ತಾಗ್ತದೆ. ನನ್ನ ಅಮ್ಮಂದು ಕ್ಲೀನ್ ಆಗ್ತಾ ಉಂಟು. ಎಂತಕ್ಕಂತೆ ಹೀಗೆ ಫಸ್ಟಿಗೆ ಸುಲಭ ಆಗ್ತದೆ, ಏನು ಕಷ್ಟ ಇಲ್ಲ ಅಂತ ಅನಿಸ್ತದೆ. ಮತ್ತು ಲಾಸ್ಟಿಗೆ ಅದು ಗಟ್ಟಿ ಆಗ್ತಾ ಬರುವಾಗ ಕೈ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅಮ್ಮ ನಾನು ಕರೆಯೋದು, ಬನ್ನಿ ಅಮ್ಮ ಅಂತ. ಓ, ನಮ್ಮಮ್ಮ ತಿರುಗಿಸ್ತಿದ್ದಾರೆ. ಇವತ್ತು ಬೇಗ ಆಗ್ತದೆ. 2 ಬೇಕಂತೆ. ನೋಡಿ, ಈ ಥರ ಆಗಬೇಕು ಇಷ್ಟು. ಇನ್ನು ಅದನ್ನು ಸ್ವಲ್ಪ ನಾದಬೇಕು. ಈಗ ಅದು ಬಿಸಿ ಉಂಟು, ಸ್ವಲ್ಪ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀವಿ. ನೋಡಿ, ಇದು ಕಡುಬು ಮಾಡಿ ಇಡಲಿಕ್ಕೆ. ಅದರೊಳಗೆ ನೀರು ಹಾಕಿ ಇಟ್ಟಿದ್ದೀವಿ. ನಮ್ಮ ಅಕ್ಕಿಗಳು ನೋಡಿ ಎಂತ ಮಾಡ್ತಿದ್ದಾರೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕುಣಿತಾ ಉಂಟು ಆಚೆ ಈಚೆ ಆಚೆ ಈಚೆ. ಮತ್ತೆಲ್ಲಿ ಮರಿಗಳೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ. ಮರಿಗಳು ನೋಡಿ, ತಾಯಿ ತಿನ್ನಿಸ್ತಾ ಉಂಟು. ಎಂತ ಮಾಡ್ತಿದ್ದಾಳೆ? ಐದು ಮರಿಗಳುಂಟು.
ಸೂಪರ್ ಅಲ್ಲ, ಒಟ್ಟಿಗೆ ಕೊಡ್ತಾ ಉಂಟು ನೋಡಿ. ಇದಕ್ಕೆ ಕೆಳಗೆ ಹೋಗ್ಬೇಕು ಅಂತ ಭಾರಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ. ಕೆಳಗೆ ಬೊಬ್ಬೆ ಹಾಕ್ತಿದ್ದಾರಲ್ಲ, ಅದಕ್ಕೆ ಇದು ಸಹ ಆಚೆಯಿಂದ ಈಚೆ ಕುಣಿತಾ ಉಂಟು. ಮಗಂದು ಇವತ್ತು ಕೆಲಸ. ನಮ್ಮ ಮನೆಯವರನ್ನು ನೋಡಿ, ಇವತ್ತು ಫುಲ್ ಕೆಲಸ ಅವರದ್ದೇ. ಈಸಿ ಉಂಡಾ? ಈಸಿ ಉಂಡು ದಾದ ಖಾಲಿ ತಿರ್ಗಣ್ಣ ಅಂದ್ರಿ. ಮಗ ಮತ್ತೆ ಅಪ್ಪಂದು ಕೆಲಸ ಇವತ್ತು. ಮಗ ನೋಡ್ತಿದ್ದಾನೆ. ನಾವು ವೀಕ್ಲಿ ಯಾವಾಗಲಾದ್ರೂ ಮಾಡಿದ್ರೆ ನಮ್ಮ ಮನೆಯವರೇ ಅದಂತ ಎಂತ ಎಂಚ ಪನ್ಪುಣಿ ಒತ್ತುನಿ ಆತ. ತಿಂಡಿ ರೆಡಿ ಆಯಿತು ಫ್ರೆಂಡ್ಸ್. ಸೇಮಿಗೆ ಇದಕ್ಕೆ ಚಿಕನ್ ಸಾರು ಬೇಕಿತ್ತು, ಚಿಕನ್ ಸಾರು ಮಾಡಿಲ್ಲ. ಚಟ್ನಿ ಮಾಡಿದ್ವಿ, ಕೆಂಪು ಚಟ್ನಿ ಚೆನ್ನಾಗಾಗ್ತದೆ ಅಂತ ಕೆಂಪು ಚಟ್ನಿ ಮಾಡಿದ್ದೆ. ಕೆಂಪು ಚಟ್ನಿ ಮಾಡಿದ್ದೆ, ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಾಗ್ತದೆ. ಓಕೆ, ಚೆನ್ನಾಗಿದೆ. ಅಪ್ಪು ಅವನ ಹತ್ರ ಕೇಳುವಾಗಿಲ್ಲ. ನಮ್ಮ ಮನೆಯವ್ರ ಹತ್ರ ನೀನು ಕೇಳ್ಬೇಕು ಹೇಗಾಗಿದೆ ಅಂತ ಚಟ್ನಿ. ಎಂಚಾಯ್ತು ಅವ್ರು ತಿಂದಿಲ್ಲ, ಅವ್ರು ಇನ್ನೂ ತಿನ್ನಬೇಕು. ಓಕೆ, ನಾನು ತಿಂಡಿ ತಿಂತೀನಿ. ಎಟ್ಟಿ ಚಿಲ್ಲಿ ಮಾಡ್ತಾ ಇದ್ದೆ ಮಧ್ಯಾಹ್ನದಕ್ಕೆ, ಸ್ವಲ್ಪ ಇತ್ತು ಎಟ್ಟಿ, ಹಾಗೆ ಮತ್ತು ಇಡುದು ಯಾಕೆ ಅಂತ ಚಿಲ್ಲಿ ಮಾಡಿದೆ. ಆಯಿತು. ಮತ್ತು ಈಚೆ ಸೈಡ್ ಮೀನು ಸಾರಿಗೆ ರೆಡಿ ಆಗ್ತಾ ಉಂಟು. ಅದೆರಡು ಆದರೆ ನಂದು ಮಧ್ಯಾಹ್ನದ ಅಡಿಗೆ ರೆಡಿ. ಮತ್ತು ಮೀನು ಫ್ರೈಗೆ ಇಟ್ಟಿದ್ದೀನಿ. ಬೂತಾಯಿ ಮೀನು ಫ್ರೈ ಮತ್ತು ಬೂತಾಯಿ ಮೀನು ಸಾರು ಮತ್ತು ಎಟ್ಟಿ ಚಿಲ್ಲಿ. ಚಿಕನ್ ಬೇಡ ಅಂತ ಮೊನ್ನೆಯಿಂದ ಚಿಕನ್ನೇ, ಅದಕ್ಕೆ ಚಿಕನ್ ಇವತ್ತೊಂದು ಬೇಡ, ಫಿಶ್ ಮಾಡೋಣ ಅಂತ ಫಿಶ್ ಮಾಡ್ತಾಯಿದ್ದೀನಿ. ಶಾಪಿಗೆ ಹೋಗೋಣ ಅಂತ ಅಂದೆ ನಮ್ಮ ಮನೆಯವ್ರ ಹತ್ರ. ಶಾಪಿಂಗ್ಗೆ ಬೇಡ ಅಂತೆ, ಅವರಿಗೆ ಮೋಡ ಆಗಿದೆ ಅಂತೆ, ಮಳೆ ಬರ್ತದೆ ಅಂತ. ಅಂದರೆ ನಿನ್ನೆ ನೈಟ್ ಬಂದಿತ್ತಲ್ಲ, ಹಾಗೆ ಈಗ ಬರ್ಬೋದು ಅಂತ ಅವ್ರದ್ದೊಂದು ಏನೋ ಮಂಡೆ ತಲೆಯಲ್ಲಿ ತಿರುಗ್ತಾ ಉಂಟು. ಹಾಗೆ ಈಗ ಬೇಡ ಅಂತ ಅಂದರು. ಹಾಗಿನ್ನು ನಾಳೆ ನೋಡ್ಬೇಕು, ಸಂಜೆ ನೈಟ್ ಅಷ್ಟೊತ್ತಿಗೆ ಹೋಗ್ಬೇಕು, ಹೋಗಿ ಬರಬೇಕು ಒಮ್ಮೆ. ಮತ್ತು ಇನ್ನೆಂತ, ಇನ್ನು ಮಧ್ಯಾಹ್ನಕ್ಕೆ ಊಟ ಮಾಡೋದು ಮತ್ತು ಸ್ವಲ್ಪ ಮಲ್ಕೊಳ್ಬೇಕು, ಸ್ವಲ್ಪ ರೆಸ್ಟ್ ಇವತ್ತು ಸಂಡೇ. ಇಲ್ಲದ್ರೆ ಯಾವಾಗಲೂ ಸಂಡೇ ಮನೆಯಲ್ಲಿರೋದು ಕಡಿಮೆ, ಆಚೆ ಈಚೆ ಶಾಪಿಂಗ್ ಇಲ್ಲ ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇರ್ತೀವಿ. ಇವತ್ತೊಂದು ಮನೆಯಲ್ಲಿದ್ದೀನಿ, ಫುಲ್ಲು ರೆಸ್ಟ್ ಮಾಡೋದು. ಈವ್ನಿಂಗ್ ಸ್ಪೆಷಲ್ ಚಟಂಬಡೆ ಮಾಡ್ತಾ ಇದ್ದೀನಿ. ಚಟಂಬಡೆ ವಿಡಿಯೋ ಮೊದಲು ಹಾಕಿದ್ದೀನಿ, ಅದರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಕಾದಿದೆ ಅಂತೊಮ್ಮೆ ನೋಡೋಣ, ಸ್ವಲ್ಪ ಸಣ್ಣದಾಕಿ. ಓಕೆ, ಕಾದಿದೆ.
ಕಾದಿದೆ. ನಿಮಗೆ ಬೇರೆ ವೆರೈಟಿಯಲ್ಲಿ ಚಟಮಡೆ ಮಾಡಿ ಯಾರಿಗೆ ಗೊತ್ತಿದ್ದರೆ ನನಗೆ ಹೇಳಿ, ಕಮೆಂಟಲ್ಲಿ ಹೇಳಿ ನನಗೆ. ನಾನು ಈ ರೀತಿ ಮಾಡೋದು. ಆಯಿತು, ನನ್ನ ಮಗನ ನಿದ್ದೆ ಸಹ ಆಗಿ ಎತ್ಕೊಂಡು ಬಂದ, ಮಾಡಿಕೊಂಡು ಅವನು ಬೇರೆ ತಿಂಡಿ ಹೇಳಿದ್ದ ಮಾಡಲಿಕ್ಕೆ. ನಾನು ಅದು ಬೇಡ, ಇದು ಇಲ್ಲದೆ ಕಡಲೆಬೇಳೆ ಹಾಲಾಗ್ತದಂತೆ ಇದನ್ನು ಮಾಡಿದೆ. ಅದಕ್ಕೆ ಹೀಗೆ ನೋಡ್ಕೊಂಡ ಹೀಗೆ ಮಾಡ್ಕೊಂಡು ಹೋದ. ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಕಾಯಿಸ್ಬೇಕು, ಯಾಕಂದರೆ ಬೇಯಬೇಕಲ್ವ. ನಾವು ಹೈಯಲ್ಲಿಟ್ಟರೆ ಬೇಯಲ್ಲ ಬೇಗ. ನನ್ನ ಚಟಮಡೆ ರೆಡಿ ಆಯಿತು. ಇವತ್ತು ಮೋಡ ಬೇರೆ ಉಂಟು, ಬಿಸಿ ಬಿಸಿಯಾಗುಂಟು. ಹೇಗಿದೆ ನೋಡ್ತೀನಿ. ನಾನೇ ತಿನ್ನೋದು, ನಾನೇ ಮಾಡೋದು ನಾನೇ ತಿನ್ನೋದು. ನಮ್ಮ ಅಮ್ಮ ಆಚೆ ಹೋದರು, ಒಂದು ತಿಂದು ಹೋದರು. ಚೆನ್ನಾಗಿದೆ. ಈತ ಸೌಂಡ್ ಬರಬೇಕು ಪಟ್ ಅಂತ. ಒಳಗೆಲ್ಲ ಬೆಂದಿದೆ. ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಕೆಲವರು ಚಟ್ನಿ ಮಾಡಿ ತಿಂತಾರೆ, ಅದು ಓಕೆ. ನಾನು ಆಂಟಿ ಬಂದರೆ ಆಂಟಿಗೆ ಕೊಡಲಿಕ್ಕೆ ಇಟ್ಟಿದ್ದೀನಿ ಅಲ್ಲಿ, ಅದಕ್ಕೆ ನೋಡಿದೆ, ಬಂದಿಲ್ಲ. ನೋಡಿ ಫುಲ್ ಸುತ್ತಲ ಮೋಡೆಲ್ಲ ಉಂಟು ಅಲ್ವಾ. ಇವತ್ತು ಮಳೆ ಸ್ವಲ್ಪ ಬಂದರೆ ನಮಗೆ ಒಳ್ಳೆಯದು, ಇಲ್ಲದೆ ಇವತ್ತು ಮಲಗಲಿಕ್ಕಿಲ್ಲ. ನಿನ್ನೆ ರಾತ್ರಿ ಮಳೆ ಬಂದಿತ್ತಲ್ಲ, ಹಾಗೆ ಇವತ್ತು ಸ್ವಲ್ಪ ಬರಲಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಮತ್ತು ಗುಡುಗು ಬೇಡವೇ ಬೇಡ, ಮಲಗೋಕ್ಕಾಗಲ್ಲ, ನಿದ್ದೆನೇ ಬೀಳಲ್ಲ. ನಾನು ತಿಂತಾ ಇರ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನಿಮಗೆ ಏನೇ ಅನಿಸ್ತಿದ್ರು ಒಂದು ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮಗೆ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ಏನೇ ಇದ್ದರೂ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.